ಅದು ಜನವರಿ 1, 2019. ಇಡೀ ಜಗತ್ತೇ ಹೊಸ ವರ್ಷದ ಸಂಭ್ರಮದಲ್ಲಿದ್ದರೆ ರಾಜಧಾನಿಯ ಚಿತ್ರ ಪ್ರೇಮಿಗಳಿಗೆ ಬೇಸರದ ದಿನವಾಗಿತ್ತು. ಕೆಂಪೇಗೌಡರು ಕಟ್ಟಿದ ನಗರಕ್ಕೆ ಮಲ್ಟಿಪ್ಲೆಕ್ಸ್ಗಳು ಕಾಲಿಡುವ ಮುನ್ನ ಇಂಗ್ಲಿಷ್ ಚಿತ್ರಗಳಿಗೆ ಹೆಸರುವಾಸಿಯಾದ ರೆಕ್ಸ್ ಅದಾಗಲೇ ಕಣ್ಮುಚ್ಚಿತ್ತು. ತನಗೆ ಮನೋರಂಜನೆ ನೀಡಿದ ರೆಕ್ಸ್ ಇನ್ನಿಲ್ಲ ಅನ್ನೋ ನೋವು ಅದೆಷ್ಟು ಚಿತ್ರ ಪ್ರೇಮಿಗಳನ್ನು ಕಾಡಿತ್ತು. ಹಾಗಾದರೆ ರೆಕ್ಸ್ನ ಇತಿಹಾಸವೇನು ನೋಡ್ಕೊಂಡು ಬರೋಣ. ಬ್ರಿಟಿಷ್ ಭಾರತದಲ್ಲಿ ನಿರ್ಮಾಣವಾದ ರೆಕ್ಸ್ನ ಇತಿಹಾಸ ಗೊತ್ತಾ? ಅದು 1930. ಬ್ರಿಟಿಷ್ ಭಾರತದ ಬೆಂಗಳೂರಿನ ಬ್ರಿಗೇಡ್ ರೋಡಿನಲ್ಲಿ 1 ಎಕರೆ ಜಾಗವನ್ನು ಪಿ.ವಿ. ಪೌಲ್ ಅನ್ನೋರು ಕೊಂಡ್ಕೋತಾರೆ. ಆ ಬಳಿಕ 1930ರಲ್ಲಿ 2 ಆಡಿಟೋರಿಯಂಗಳನ್ನು ಇಲ್ಲಿ ನಿರ್ಮಿಸ್ತಾರೆ. ಪಿ.ವಿ. ಹಾಲ್ ಅನ್ನೋ ಹೆಸರಿನಲ್ಲಿ ನಿರ್ಮಾಣವಾದ ಈ ಆಡಿಟೋರಿಯಂಗಳು 1940ರಲ್ಲಿ ರೆಕ್ಸ್ ಚಿತ್ರಮಂದಿರವಾಗಿ ಬದಲಾಗುತ್ತೆ. ಆ ಕಾಲದಲ್ಲಿ ಕೇವಲ ಇಂಗ್ಲಿಷ್ ಚಿತ್ರಗಳನ್ನಷ್ಟೇ ಇಲ್ಲಿ ಪ್ರದರ್ಶಿಸಲಾಗ್ತಿತ್ತು. ಹೀಗಿರುವಾಗ ಪೌಲ್ ಅವರು ಈ ಚಿತ್ರಮಂದಿರವನ್ನು ಅಡಮಾನವಾಗಿಟ್ಟುಕೊಂಡು ಎರ್ನಾಕುಲಂ ಸೆಂಟ್ರಲ್ ಬ್ಯಾಂಕ್ನಲ್ಲಿ 5,09,000 ರೂಪಾಯಿಯನ್ನು ಸಾಲ ಪಡ್ಕೋತಾರೆ. ಲೋನ್ ಕಟ್ಟಲಾಗದ ಕಾರಣ ಈ ಜಾಗವನ್ನು ಹರಾಜಾಕಲು ಕರ್ನಾಟಕ ಹೈಕೋರ್ಟ್ 1960ರಲ್ಲಿ ಆದೇಶಿಸುತ್ತೆ. ಅದು 1961. ನ್ಯಾಯಾಲಯದ ಆದೇಶದ ಮೇರೆಗೆ ರೆಕ್ಸ್ ಅನ್ನು ಹರಾಜಾಕಲಾಯಿತು. ಒಂದಿಷ್ಟು ಮಂದಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಬಿಡ್ಡಿಂಗ್ ನಡೆಯಿತು. ಸಾವಿರ ಏರುತ್ತಲೇ ಹೋಯಿತು. ಅದು ಲಕ್ಷಕ್ಕೆ ಬಂದು ತಲುಪಿತು. 5,09,000 ಸಾಲದ ಈ ಜಾಗ 8 ಲಕ್ಷ ಬಿಡ್ಡಿಂಗ್ ಅನ್ನು ತಲುಪಿತ್ತು. ಆ ಸಂದರ್ಭದಲ್ಲಿ ನಂದಲಾಲ್ ಕಪೂರ್ ಅನ್ನೋರು ಈ ಚಿತ್ರಮಂದಿರವನ್ನು 8,51,000 ನೀಡಿ ಖರೀದಿಸಿದ್ರು. 1962ರಲ್ಲಿ ದಿ ಸ್ಲೀಪಿಂಗ್ ಬ್ಯೂಟಿ ಚಿತ್ರದ ಮೂಲಕ ರೆಕ್ಸ್ನ ಪರದೆಗಳು ತೆರೆದುಕೊಂಡವು. ಎಸಿ ಇಲ್ಲದ ದಿನಗಳಲ್ಲಿ ಹೊಸ ಆವಿಷ್ಕಾರಕ್ಕೆ ರೆಕ್ಸ್ ನಾಂದಿ. ಅದು 1930. ಹವಾನಿಯಂತ್ರಿತ ಅನ್ನೋ ಪರಿಕಲ್ಪನೆಯೇ ಇಲ್ಲದ ದಿನಗಳು ಅದು. ಆ ಕಾಲದಲ್ಲೇ ಪೌಲ್ ಅವರು ಹೊಸ ಆವಿಷ್ಕಾರಕ್ಕೆ ಮುನ್ನುಡಿ ಬರೆದ್ರು. ಚಿತ್ರಮಂದಿರದ ಕೆಳಗಡೆ ಹಾದು ಹೋಗುವ ಟನಲ್ಗೆ ಕೊಳವೆಯ ಮೂಲಕ ಶುದ್ಧ ಗಾಳಿಯನ್ನು ಚಿತ್ರಮಂದಿರದ ಒಳಗಡೆ ತರಲಾಗಿತ್ತು. ಪ್ರತಿ ಸೀಟಿನ ಕೆಳಗಡೆ ಪುಟ್ಟದಾದ ರಂಧ್ರವನ್ನು ಕೊರೆದು ಅದರ ಮೂಲಕ ವೀಕ್ಷಕರಿಗೆ ಹವಾನಿಯಂತ್ರಿತ ಸೌಲಭ್ಯವನ್ನು ಆ ಕಾಲದಲ್ಲೇ ಒದಗಿಸಲಾಗಿತ್ತು. ರಾಜಧಾನಿಯ ಮೊಟ್ಟ ಮೊದಲ DTS ಚಿತ್ರಮಂದಿರ. ಅದು ಅಕ್ಟೋಬರ್ 1990. DTS ಸೌಂಡ್ ಅನ್ನು ಆವಿಷ್ಕಾರ ಮಾಡಿದ ವರ್ಷ. 1993ರಲ್ಲಿ ತೆರೆಕಂಡ ಜುರಾಸಿಕ್ ಪಾರ್ಕ್ ಚಿತ್ರದ ಮೂಲಕ DTS ಅನ್ನು ಮೊಟ್ಟ ಮೊದಲ ಬಾರಿಗೆ ಪ್ರೇಕ್ಷಕರಿಗೆ ಪರಿಚಯಿಸಲಾಯಿತು. ಈ ಸಮಯದಲ್ಲಿ ರಾಜಧಾನಿಯ ಯಾವ ಚಿತ್ರಮಂದಿರಗಳಲ್ಲೂ DTS ಸೌಂಡ್ ಅನ್ನು ಅಳವಡಿಸಿರಲಿಲ್ಲ. ಗಾಂಧಿನಗರದ ಮುಖ್ಯ ಚಿತ್ರಮಂದಿರಗಳು ಕೂಡ ಸ್ಟುಡಿಯೋ ಸೌಂಡ್ನಲ್ಲಿ ಚಿತ್ರಗಳನ್ನು ಪ್ರದರ್ಶಿಸುತ್ತಿದ್ದರು. ಹೀಗಿರುವಾಗ ರೆಕ್ಸ್ನಲ್ಲಿ DTS ಅನ್ನು ಅಳವಡಿಸಲಾಯಿತು. ಮೊಟ್ಟ ಮೊದಲ ಬಾರಿಗೆ DTS ರಾಜಧಾನಿಯಲ್ಲಿ ಅಬ್ಬರಿಸಿತ್ತು. ರೆಕ್ಸ್ನಲ್ಲಿ ದಾಖಲೆ ಬರೆದ ಚಿತ್ರಗಳು ಯಾವ್ಯಾವುದು ಗೊತ್ತಾ? ರೆಕ್ಸ್ನ ಪರದೆಯಲ್ಲಿ ಅದೆಷ್ಟು ಚಿತ್ರಗಳು ತೆರೆ ಕಂಡಿದೆ. ಇದರಲ್ಲಿ 90% ಇಂಗ್ಲಿಷ್ ಚಿತ್ರಗಳದ್ದೇ ಅಬ್ಬರ. ಈ ಪೈಕಿ ಒಂದಿಷ್ಟು ಚಿತ್ರಗಳು ದಾಖಲೆಯನ್ನು ಬರೆದಿದೆ. ಚಾರ್ಲಿ ಚಾಪ್ಲಿನ್ ಅವರ ಮಾಡರ್ನ್ ಟೈಮ್ ಹಾಗೆ ಸಿಲ್ವೆಸ್ಟರ್ ಸ್ಟೆಲ್ಲೋನ್ ಅಭಿನಯದ ಕ್ಲಿಪ್ ಹ್ಯಾಂಗರ್ ಅತಿ ಹೆಚ್ಚು ವಾರ ಪ್ರದರ್ಶನ ಕಂಡ ಸಿನಿಮಾ. ಇದು 29 ವಾರ ಇಲ್ಲಿ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು. ಇನ್ನು 1979ರಲ್ಲಿ ಬ್ರೂಸ್ಲಿ ಅವರ ರಿಟರ್ನ್ ಆಫ್ ಡ್ರ್ಯಾಗನ್ 27 ವಾರಗಳು ಅಬ್ಬರಿಸಿತ್ತು. ರೆಕ್ಸ್ನ ಇತಿಹಾಸದಲ್ಲೇ 1970, 1980ರ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ಜನಪ್ರಿಯ ಚಿತ್ರಗಳು ತೆರೆಕಂಡಿವೆ. ರೆಕ್ಸ್ಗೆ ಬಂದ ಹಾಲಿವುಡ್ ನಟ ಮಾಡಿದ್ದೇನು ಗೊತ್ತಾ? ಅದು 1989. ಬ್ಯಾಟ್ಮ್ಯಾನ್ ಚಿತ್ರದ ಮೊದಲ ದಿನದ ಮೊದಲ ಪ್ರದರ್ಶನ. ಚಿತ್ರಮಂದಿರ ಭರ್ತಿಯಾಗಿತ್ತು. ಪ್ರದರ್ಶನವು ಆರಂಭವಾಯಿತು. ಈ ವೇಳೆ ಚಿತ್ರದ ನಟ ಮೈಕಲ್ ಕೀಟನ್ ರೆಕ್ಸ್ಗೆ ಭೇಟಿ ನೀಡಿದ್ರು. ಚಿತ್ರಕ್ಕೆ ಸಿಕ್ಕಿರುವ ರೆಸ್ಪಾನ್ಸ್ ಪ್ರೇಕ್ಷಕರನ್ನು ಕಂಡು ದಂಗಾದ್ರು. ತಾನು ಚಿತ್ರದಲ್ಲಿ ಧರಿಸಿದ್ದ ಒಂದಿಷ್ಟು ವಸ್ತುಗಳನ್ನು ಅಲ್ಲಿದ್ದ ಪ್ರೇಕ್ಷಕರಿಗೆ ನೀಡಿ ಸಂತೋಷಪಟ್ಟರು. ಸ್ಯಾಂಡಲ್ವುಡ್ ಸ್ಟಾರ್ಗಳ ನೆಚ್ಚಿನ ಪರಭಾಷಾ ಸೆಂಟರ್ ರೆಕ್ಸ್. ಹಿಂದೆ ಇಂಗ್ಲಿಷ್ ಚಿತ್ರಗಳು ಅಂದರೆ ಒಂದಿಷ್ಟು ಚಿತ್ರಮಂದಿರಗಳು ಕಣ್ಮುಂದೆ ಬರ್ತಿತ್ತು.
ಈ ಪೈಕಿ ರೆಕ್ಸ್ ಚಿತ್ರಮಂದಿರವು ಮುಂಚೂಣಿಯಲ್ಲಿ ನಿಂತಿತ್ತು. ಇಲ್ಲಿ ಗವರ್ನರ್ನಿಂದ ಹಿಡಿದು ಅದೆಷ್ಟೋ ಸ್ಟಾರ್ಗಳು ಆಂಗ್ಲ ಚಿತ್ರವನ್ನು ವೀಕ್ಷಿಸಿದ್ದಾರೆ. ಹೊರನಟ ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಕುಮಾರ್ ಬಂಗಾರಪ್ಪ ಸೇರಿದಂತೆ ಅದೆಷ್ಟೋ ನಟ ನಟಿಯರು ರೆಕ್ಸ್ನಲ್ಲಿ ತಮ್ಮ ನೆಚ್ಚಿನ ಚಿತ್ರವನ್ನು ವೀಕ್ಷಿಸಿದ್ದಾರೆ. ದಾಖಲೆಯ ಪ್ರದರ್ಶನದ ಸಮಯ ಏರಿದ್ದೇಗೆ ಗೊತ್ತಾ? ಆರಂಭದ ದಿನಗಳಲ್ಲಿ 2 ಪ್ರದರ್ಶನಗಳಷ್ಟೇ ನಡೆಸಲಾಗ್ತಿತ್ತು. ಸಂಜೆ 6:30 ಹಾಗೆ ರಾತ್ರಿ 9:30 ಪ್ರದರ್ಶನ ನಡೀತಾ ಇತ್ತು. ಯಾವಾಗ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಯಿತೋ, ಹೌಸ್ಫುಲ್ ಪ್ರದರ್ಶನಗಳು ನಡೆಯಲು ಶುರುವಾಯಿತು. ಪ್ರದರ್ಶನವನ್ನು ಹೆಚ್ಚಿಸಲು ನಿರ್ಧರಿಸಿದ್ರು. ಹಿಟ್ ಚಿತ್ರಗಳ ಸರಣಿಯಿಂದಾಗಿ 3 ಪ್ರದರ್ಶನವನ್ನು ಆರಂಭಿಸಿ 4 ಪ್ರದರ್ಶನಕ್ಕೆ ಏರಿಸಲಾಯಿತು. ಮಲ್ಟಿಪ್ಲೆಕ್ಸ್ಗಳು ರಾಜಧಾನಿಗೆ ಕಾಲಿಡುವವರೆಗೂ 4 ಶೋಗಳನ್ನಷ್ಟೇ ನಡೆಸಲಾಗ್ತಿತ್ತು. ಆ ಬಳಿಕ ದಿನ 6-7 ಪ್ರದರ್ಶನವನ್ನು ನಡೆಸಿದ ಇತಿಹಾಸವನ್ನು ರೆಕ್ಸ್ ಹೊಂದಿದೆ. ಮಲ್ಟಿಪ್ಲೆಕ್ಸ್ಗಳಿಂದ ಬದಲಾದ ರೆಕ್ಸ್ ಬಹುಭಾಷಾ ಚಿತ್ರಕ್ಕೆ ಮಣೆ. ರಾಜಧಾನಿಗೆ ಮಲ್ಟಿಸ್ಕ್ರೀನ್ಗಳು ಕಾಲಿಡುವವರೆಗೂ ಸಿಂಗಲ್ ಸ್ಕ್ರೀನ್ಗಳು ಚೆನ್ನಾಗಿಯೇ ಇತ್ತು. ಅಲ್ಲಿಯ ತನಕ ರೆಕ್ಸ್ನಲ್ಲಿ ಇಂಗ್ಲಿಷ್ ಬಿಟ್ಟರೆ ಯಾವ ಚಿತ್ರಗಳು ಪ್ರದರ್ಶನ ಕಾಣ್ತಿರಲಿಲ್ಲ. ಆದರೆ ಮಲ್ಟಿಸ್ಕ್ರೀನ್ಗಳ ಹಾವಳಿಯಿಂದಾಗಿ ಹಿಂದಿ, ತಮಿಳು, ತೆಲುಗು, ಕನ್ನಡ ಚಿತ್ರಗಳನ್ನು ಅನಿವಾರ್ಯವಾಗಿ ಪ್ರದರ್ಶಿಸಬೇಕಾಯಿತು. ಇದೇ ಕಾರಣದಿಂದಾಗಿ ಆರ್ಥಿಕ ಸಮಸ್ಯೆಯೂ ಎದುರಾಯಿತು. ಹೀಗಾಗಿ ಆ ತನಕ 4 ಪ್ರದರ್ಶನ ನಡೆಸುತ್ತಿದ್ದ ರೆಕ್ಸ್ 5, 6, 7 ಪ್ರದರ್ಶನಗಳನ್ನು ನಡೆಸಬೇಕಾದ ಅನಿವಾರ್ಯತೆ ಎದುರಾಯಿತು. ಕೊನೆಯ ಪ್ರದರ್ಶನದ ಬಳಿಕ ರೆಕ್ಸ್ ಮುಂದೇನು? ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾದ ಚಿತ್ರಮಂದಿರ ಡಿಸೆಂಬರ್ 31, 2018ರಂದು KGF ಚಿತ್ರದ ಕೊನೆಯ ಪ್ರದರ್ಶನದ ಬಳಿಕ ತನ್ನ ವೈಭವಕ್ಕೆ ಪೂರ್ಣವಿರಾಮ ಹಾಕಿದೆ. ಇದೀಗ ಚಿತ್ರಮಂದಿರ ದರೆಶಾಹಿಯಾಗಿದೆ. ಈ ಮೂಲಕ 80 ವರ್ಷಗಳ ಸುದೀರ್ಘ ಪಯಣಕ್ಕೆ ರೆಕ್ಸ್ ಬ್ರೇಕ್ ಹಾಕಿದೆ. ಡಾಲ್ಬಿ, 3D, AC ಹೀಗೆ ಅತ್ಯಾಧುನಿಕ ಸೌಲಭ್ಯ ಹೊಂದಿದ ಅತ್ಯುತ್ತಮ ಚಿತ್ರಮಂದಿರ ಇತಿಹಾಸದ ಪುಟಗಳನ್ನು ಸೇರ್ಕೊಂಡಿದೆ. ಇನ್ಮುಂದೆ ಇದೇ ಜಾಗದಲ್ಲಿ ಮಾಲ್ ತಲೆ ಎತ್ತಲಿದ್ದು, ಇದರಲ್ಲಿ ಮಲ್ಟಿಸ್ಕ್ರೀನ್ ಕೂಡ ಇರಲಿದೆಯಂತೆ. ಮಾಲ್ ಸಂಸ್ಕೃತಿಯ ಮುಂದೆ ಸಿಂಗಲ್ ಸ್ಕ್ರೀನ್ಗಳು ಮಂಡಿ ಊರಿ ಕೊನೆಯುಸಿರೆಳೆದಿದ್ದು ಮಾತ್ರ ವಿಪರ್ಯಾಸ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.